ಮಂಗಳೂರು ನಗರ ಯೋಜನಾ ವಿಭಾಗಕ್ಕೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈಗಾಗಲೇ ಸಂಗ್ರಹಿಸುತ್ತಿದ್ದ ವಿನ್ಯಾಸ ಅನುಮೋದನಾ ಶುಲ್ಕವನ್ನು ಕಡಿತಗೊಳಿಸಲಾಗಿದ್ದು ಸಾರ್ವಜನಿಕರಿಗೆ ಅನುಕೂಲತೆ ಕಲ್ಪಿಸಲಾಗಿದೆ ಎಂದು ಮೂಡಾ ಅಧ್ಯಕ್ಷ ರವಿಶಂಕರ್ ಮಿಜಾರು ಹೇಳಿದ್ದಾರೆ. ಈ ಕುರಿತು ನಗರದ ಉರ್ವ ಸ್ಟೋರ್ನಲ್ಲಿರುವ ಮೂಡಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಂಟ್ಸ್ಗೆ 6 ಲಕ್ಷ ಬೆಲೆ ಇರುವ ಕಡೆ 5 ಸೆಂಟ್ಸ್ ಜಾಗಕ್ಕೆ ಈ ಮೊದಲು ಸುಮಾರು 33,000ದಷ್ಟು ಶುಲ್ಕ ಬರುತ್ತಿತ್ತು. ಪರಿಷ್ಕೃತ ಆದೇಶದಿಂದಾಗಿ ಸುಮಾರು 5 ಪಟ್ಟು ಕಡಿಮೆಯಾಗಿದ್ದು 6,800 ರೂಪಾಯಿ ಆಗಲಿದೆ ಎಂದರು. ಈ ಕುರಿತಂತೆ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತರಲಾಗಿತ್ತು. ಅವರು ಮುಖ್ಯಮಂತ್ರಿಯವರ ಜೊತೆ ಚರ್ಚಿಸಿ ಹೊಸ ಬದಲಾವಣೆ ತಂದಿದ್ದಾರೆ. ಇದರ ಹಿಂದೆ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರವೂ ಇದೆ ಎಂದರು. ಮೂಡದ ತಂಡ, ನಮ್ಮ ಕಮಿಷನರು ಸೇರಿ ನಾವೆಲ್ಲರೂ ಇದಕ್ಕೆ ಬಹಳ ಶ್ರಮವನ್ನು ವಹಿಸಿ ಈ ಬಗ್ಗೆ ಒಂದು ನಿಯೋಗವನ್ನು ನಾವು ಮುಖ್ಯಮಂತ್ರಿ ಕಡೆಗೆ, ಅದೇ ರೀತಿ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಂತ ಹೇಳಿ ನಮ್ಮ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಬಸವರಾಜರ ಹತ್ರ ನಾವು ಕೋರಿಕೆಯನ್ನು ಮಾಡಿ ಈ ಎಲ್ಲ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆದ ನಂತರ ಮಾನ್ಯ ಸಂಸದರ ನೇತೃತ್ವದಲ್ಲಿ, ಕೋಟಾ ಶ್ರೀನಿವಾಸ ಪೂಜಾರಿಯವರ ನೇತೃತ್ವದಲ್ಲಿ ಇದಕ್ಕೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದವರು ಅಂದರೆ ನಮ್ಮ ಮಂಗಳೂರು ನಗರ ದಕ್ಷಿಣದ ಶಾಸಕರಾದ ವೇದವ್ಯಾಸ ಕಾಮತ್ರು ಮತ್ತು ಉತ್ತರದ ಶಾಸಕರಾದ ವೈ ಭರತ್ ಶೆಟ್ಟರು, ಅದೇ ರೀತಿ ಉಮಾನಾಥ್ ಕೋಟ್ಯಾನ್ರು ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ. ಈಗ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಭಾಳಷ್ಟು ಕಷ್ಟದಲ್ಲಿದ್ದ ಜನರಿಗೆ ಇವತ್ತೊಂದು ನಾವು ರಿಲೀಫನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದ ಹಾಗೆ ಈ ಫೀಸ್ನಲ್ಲಿ ಭಾಳಷ್ಟು ರಿಡಕ್ಷನನ್ನು ಮಾಡಿ, ಒಂದು ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಒಂದು 5 ಸೆಂಟ್ ಜಾಗಕ್ಕೆ ಸುಮಾರು 33,000 ರೂಪಾಯಿ ಬೆಟರ್ಮೆಂಟ್ ಫೀಸನ್ನು ಕಟ್ಟುವ ಸಂದರ್ಭ ಇತ್ತು ಈ ಹಿಂದೆ. ಅದು ಈಗ ಸುಮಾರು 6,800 ರೂಪಾಯಿಗೆ ಬಂದಿದ್ದು. ಇದು ಸಾರ್ವಜನಿಕರಿಗೆ, ಎಲ್ಲ ವರ್ಗದ ಜನರಿಗೆ ಒಂದು ಒಳ್ಳೆಯ ವಿಷಯ ಆಗ್ತದೆ. ಅದೇ ರೀತಿ ಇದು ಒಂದು ಉತ್ತಮ ರೀತಿಯ ಕಾರ್ಯಕ್ರಮ ನಾವು ನಿರ್ವಹಿಸಿದ್ರಿಂದ ಮೂಡಾ ವ್ಯಾಪ್ತಿಯಲ್ಲಿನ ಕೆರೆಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಸುಮಾರು 18 ಕೆರೆಗಳ ಪೈಕಿ 5 ಕೆರೆಗಳ ಅಭಿವೃದ್ಧಿಯಾಗಿದೆ. 11 ಕೆರೆಗಳ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದರು. ಕೋಣಾಜೆ, ಕುಂಜತ್ ಬೈಲ್, ಚೇಳ್ಯಾರ್ ಈ ಭಾಗದಲ್ಲಿ ವಸತಿ ಬಡಾವಣೆ ನಿರ್ಮಾಣವಾಗಲಿದೆ. 15 ವರ್ಷಗಳ ಬಳಿಕ ನಗರದಲ್ಲಿ ಲೇಔಟ್ ನಿರ್ಮಾಣವಾಗುತ್ತಿದೆ ಎಂದು ಮಿಜಾರು ಹೇಳಿದರು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಗ್ರೀನ್ ಮಂಗಳೂರು ಎಂಬ ಒಂದು ಘೋಷಣೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದಕ್ಕೆ ನಾವು ಕೆರೆಗಳ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಆ ಗ್ರೀನ್ ಮಂಗಳೂರಿನ ಕಾನ್ಸೆಪ್ಟನ್ನು ಹಿಡ್ಕೊಂಡೇ ನಾವು ಮುಂದುವರಿತಾ ಇದ್ದೇವೆ. ನಾವೊಂದು ಲಿಸ್ಟ್ ಕೊಟ್ಟಿದ್ದೇವೆ. ಈಗ ಮಂಗಳೂರಿನಲ್ಲಿ ಎಷ್ಟು ಕೆರೆಗಳ ಅಭಿವೃದ್ಧಿಯನ್ನು ನಾವು ಈಗಾಗಲೇ ಎತ್ತಿಕೊಂಡಿದ್ದೇವೆ ಅಂತ. ಈಗಾಗಲೇ ಸುಮಾರು 5 ಕೆರೆಗಳ ಸಂಪೂರ್ಣ ಅಭಿವೃದ್ಧಿ ಆಗಿದೆ. ಇದು ಈಗ ಓಪನಿಂಗಾಗಿ ಕಾಯ್ತಾ ಇದೆ. ಅದರ ಮೇಲೆ ನಾವೊಂದು ಸುಮಾರು 10-11 ಕೆರೆಗಳನ್ನು ನಾವೀಗ ಅಭಿವೃದ್ಧಿಗೆ ನಾವು ಕೈ ಹಾಕಿದ್ದೇವೆ. ಅದು ಈಗ ಪ್ರಗತಿಯ ಹಂತದಲ್ಲಿದೆ. ಅದು ಇನ್ನು 2-3 ತಿಂಗಳಲ್ಲಿ ಮುಕ್ತಾಯದ ಹಂತಕ್ಕೆ ಬರ್ತದೆ. ಹಾಗೆ ಸುಮಾರು 10-18 ಕೆರೆಗಳನ್ನು ನಾವು ಈಗ ಪ್ರಾಧಿಕಾರದ ವತಿಯಿಂದ ನಮ್ಮ ಈ ಕ್ಷೇತ್ರದ ಮಂಗಳೂರು ದಕ್ಷಿಣ ಕ್ಷೇತ್ರ, ಉತ್ತರ ಕ್ಷೇತ್ರ, ಮುಲ್ಕಿ ಮೂಡಬಿದ್ರೆ, ಅದೇ ರೀತಿ ಮಂಗಳೂರು ಕ್ಷೇತ್ರದ ಈ 4 ಭಾಗಗಳಲ್ಲಿ ನಮ್ಮ ಈ ಕೆಲಸ ಕಾರ್ಯಗಳು ಅತಿ ವೇಗದಿಂದ ನಡೀತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮೂಡಾ ಆಯುಕ್ತರಾದ ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.